ರಾಜ್ಯದಲ್ಲಿ ಲೋಕಸಭಾ ಚುನಾವಣೆಯ ಮೊದಲ ಹಂತದ ಮತದಾನ ಮುಗಿದ ಹಿನ್ನೆಲೆಯಲ್ಲಿ ತುಮಕೂರಿನ ಸ್ಟ್ರಾಂಗ್ ರೂಂನಲ್ಲಿ 18 ಅಭ್ಯರ್ಥಿಗಳ ಭವಿಷ್ಯ ಭದ್ರವಾಗಿದೆ. ತುಮಕೂರು ವಿವಿಯ ವಿಜ್ಞಾನ ಕಾಲೇಜು ಹಾಗೂ ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜಿನಲ್ಲಿ ಸ್ಟ್ರಾಂಗ್ ರೂಂ ಸ್ಥಾಪನೆ ಮಾಡಲಾಗಿದೆ. ಮತದಾನದ ಬಳಿಕ 1846 ಮತಗಟ್ಟೆಗಳಿಂದ ಡಿಮಾಸ್ಟರಿಂಗ್ ಸೆಂಟರ್ಗೆ ಮತಪೆಟ್ಟಿಗೆಗಳನ್ನು ತರಲಾಗಿತ್ತು. ಸ್ಟ್ರಾಂಗ್ ರೂಂನಲ್ಲಿಯೇ ಮೊಕ್ಕಂ ಹೂಡಿರುವ ಭದ್ರತಾ ಪಡೆ ಮತ್ತು ಪೊಲೀಸರು ಹಗಲು ಇರುಳು ಕಾವಲು ಕಾಯ್ತಾ ಇದ್ದಾರೆ. ಪ್ರತಿ ಸ್ಟ್ರಾಂಗ್ ರೂಂನಲ್ಲೂ ಸಿಸಿ ಕ್ಯಾಮೆರಾ ಅಳವಡಿಕೆ ಮಾಡಲಾಗಿದ್ದು, ಸ್ಟ್ರಾಂಗ್ ರೂಂ ಸುತ್ತ ಖಾಕಿ ಹದ್ದಿನ ಕಣ್ಣು ಇರಿಸಲಾಗಿದೆ. ಹಿರಿಯ ಪೊಲೀಸ್ ಅಧಿಕಾರಿಗಳು, ಕೆಎಸ್ಆರ್ಪಿ ತುಕಡಿ ಸೇರಿದಂತೆ ಒಟ್ಟು 100 ಮಂದಿ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಪೊಲೀಸರು ಬಿಗಿ ಭದ್ರತೆ ಒದಗಿಸಿದ್ದಾರೆ. ಯಾಕಣ್ಣ ಇಲ್ಲ ರೀ ಅವ್ರಿ ಹೋಟಲ್ ಏನು ಕೊಟ್ಟ ರಾಮಗಮ್ ಕ್ಲಾಸ್ ಮಾಡ್ರೆ ನನಗೆ ಹೋಮೋಟಿಗೆ ಇತ್ತಲ್ಲ ಭೂತಾನಿಗೆ ಬಂದಿದ್ದೆ. ತಿಂಡಿ ಮಾಡಿದೆ ನಮ್ಮೂರ ಆಹಾರ ಅಲ್ಲ, ನಮ್ಮೂರ ತಿಂಡಿ ಇತ್ತಲ್ಲ. ಇಲ್ಲಿ ಒಂದು ಎಷ್ಟೇ ಬಂದಲ್ಲ ಏನು